ಬಂಟ್ವಾಳ ಪುರಸಭೆ ಸುತ್ತುಡು ಪೂರ ಬುಳಿ ಚಿಲ್ಮಲ್ಪೆರೆ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಇರದು ಮಾತ್ರ ಸಾಧ್ಯ. ಈ ಸರ್ತಿದ ಓಟುಡು ಪುರಸಭೆಟೆ ಕಾಂಗ್ರೆಸ್ ಸರಿ ಆಯ್ನ ಬಹುಮತಟು ಅಧಿಕಾರಗೂ ಬರ್ಪುನುಂದು ಕೆಪಿಸಿಸಿ ಕಾರ್ಯಂತಿರು ಅಶ್ವನಿ ಕುಮಾರ್ ರೈ ಪಂತೇರು. ಆರ ಬಿಸಿ ರೋಡುಡು ಸುದ್ದಿ ಕೂಟುಡು ಪಾತೀರಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಕಾರ್ಯಂದಿರು ಅಶ್ವನಿ ಕುಮಾರ್ ರೈ ಬಿಸಿ ರೋಡುಡು ಸುದ್ದಿ ಕೂಟುಡು ಪಾತೆರ್ದು ಕರೆನ ಸರ್ತಿದ ಎಡ್ಡೆ ಆಡಳಿತದ್ದು ನಾನವರ ಪುರಸಭೆಟ್ ಕಾಂಗ್ರೆಸ್ಗೆ ಅಧಿಕಾರ ಕೊರ್ಪೇರೆಂದು ವಿಶ್ವಾಸ ಉಂಡು ಸರಿಯಾಯಿನ ಬಹುಮತಟು ಅಧಿಕಾರಗೂ ಬರ್ಪುಂಡು ಬಂಟ್ವಾಳ ಪುರಸಭೆ ಸುತ್ತುಡು ಪೂರ ಅಭಿವೃದ್ಧಿ ಮಲ್ಪೆರೆ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಇಡದು ಮಾತ್ರ ಸಾಧ್ಯ ಅಂತ ಪಂಡಿರು. ಎಲ್ಲ ಕಡೆಯಲ್ಲಿ ಕೂಡ ಒಂದು ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ. ನಮಗೆ ಇವತ್ತು ಗೆಲ್ಲಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಇಲ್ಲಿಯ ಮತದಾರ ಬಾಂಧವರನ್ನು, ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಮತದಾರ ಬಾಂಧವರನ್ನು ನಾವೆಲ್ಲ ಅಭಿವೃದ್ಧಿಯ ಪರವಾಗಿ ಮತವನ್ನು ಕೊಡುವ, ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ಚಿಂತನೆ ಉಳ್ಳಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಪುರಸಭೆಯಲ್ಲಿ ತರುವ ಅಂತ ಹೇಳಿಕೊಂಡು ಈಗಾಗಲೇ ನಾನು ಹೇಳಿದಾಗೆ ಕಳೆದ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲುವುದು ಗೆಲ್ಲುವಂಥದ್ದು ಅದೊಂದು ಪ್ರಕ್ರಿಯೆ. ಒಂದು ಜಾತ್ಯತೀತ ಮನೋಭಾವದ ಸರ್ಕಾರ ಕರ್ನಾಟಕದಲ್ಲಿ ಇರಬೇಕು ಎನ್ನುವ ಕಾರಣಕ್ಕೆ ನಾವು ಬೇರೆಯವರಿಗೆ ಬೆಂಬಲಿಸುವಂಥ ಒಂದು ಅವಶ್ಯಕತೆ ಕಂಡು ಬಂತು. ಇದು ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮುಂದಿನ ದೇಶದ ಹಿತದೃಷ್ಟಿಯನ್ನು ಯಾವತ್ತೂ ಕೂಡ ನಾವು ಜನಪರವಾದಂಥ ಕಾಳಜಿಯನ್ನು ಹೊಂದಿದ್ದೇವೆ. ಆದ್ದರಿಂದಾಗಿ ಈ ದೇಶದಲ್ಲಿ ಕೂಡ ಒಂದು ಜನಪರವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಂಬುವಂಥ ಮತ್ತು ಜಾತ್ಯತೀತ ಶಕ್ತಿ ಅಧಿಕಾರಕ್ಕೆ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು ಕರ್ನಾಟಕದಲ್ಲಿ ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಮುಂದೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆ ಕೂಡ ಅತ್ಯಂತ ಮಹತ್ವವನ್ನು ಪಡೆದಿದೆ. ಇವತ್ತು ನಾವು ಅದಕ್ಕಾಗಿ ಬೇರೆ ಪಕ್ಷಗಳನ್ನು ಕೂಡ ನಮ್ಮ ಜೊತೆಗೆ ಕೆಲವನ್ನು ತೊಡಗಿಸಿಕೊಂಡು ನಾವು ಮುಂದುವರಿದಿದ್ದೇವೆ. ನಾವು ಈಗಾಗಲೇ ನಿನ್ನೆ ದಿವಸ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಖಂಡಿತ ನಾವು ಯಾವತ್ತು ಅಭಿವೃದ್ಧಿ ಪರ ಅಂತ ಹೇಳಿದ ಕೂಡಲೇ ಎಲ್ಲ ಕೆಲಸಕ್ಕೆ ಯಾವತ್ತೂ ಕೂಡ ಜನರ ನಿರೀಕ್ಷೆ ಯಾವತ್ತೂ ದೊಡ್ಡದಿರ್ತದೆ. ಇವತ್ತು ಒಂದು ಒಳಚರಂಡಿ ವ್ಯವಸ್ಥೆ ಬಂಟ್ವಾಳಕ್ಕೆ ಅತ್ಯಂತ ಅವಶ್ಯಕತೆ. ಇದನ್ನು ಕೂಡ ಒಂದು ಮುಖ್ಯ ವಿಚಾರವಾಗಿ